अन्य कोमिन जोड़ी मेले नैतिक पोलीसगिरी प्रकरण संबंधपಟ್ಟಂತೆ नैतिक पोलीसगिरिಯಲ್ಲಿ ಭಾಗಿಯಾದ 4 ಪೊಲೀಸರು ಬಂಧಿಸಿದ್ದಾರೆ। ಬಸ್ಸಿನ ಚಾಲಕ ನಿರ್ವಾಹಕ ಸೇರಿ 4 ಪಾಂಡೇಶ್ವರ ಪೊಲೀಸರು ಬಂಧಿಸಿದ್ದಾರೆ। ಪ್ರಕಾಶ್, ರಾಘವೇಂದ್ರ, ರಂಜಿತ್ ಮತ್ತು ಪವನ್ ಬಂಧಿತ ಆರೋಪಿಗಳಾಗಿದ್ದಾರೆ। ಮಂಗಳೂರು ಉಡುಪಿ ಮಧ್ಯೆ ಸಂಚರಿಸುವ ಖಾಸಗಿ ಬಸ್ನಲ್ಲಿ ಈ ಒಂದು ಘಟನೆ ನಡೆದಿದೆ। ಸ್ವಯಂ ಪ್ರೇರಿತ ಪ್ರಕರಣವನ್ನು ಮಂಗಳೂರು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ। ಮಂಗಳೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಈ ಒಂದು ನೈತಿಕ ಪೊಲೀಸ್ಗಿರಿ ನಡೆದಿದೆ। ವಾಮಜೂರು ಬಳಿಯ ಖಾಸಗಿ ಕಾಲೇಜಿನ ವಿದ್ಯಾರ್ಥಿ ಜೋಡಿ ಬಸ್ನಲ್ಲಿ ಕುಳಿತಿದ್ದ ಸಂದರ್ಭದಲ್ಲಿ ಅವರನ್ನು ಯುವಕರ ತಂಡ ಪ್ರಶ್ನಿಸಿದೆ, ಆಮೇಲೆ ಹಲ್ಲೆ ಮಾಡಿದೆ। ಬಸ್ ನಿರ್ವಾಹಕ ಮತ್ತು ಕೆಲ ಯುವಕರ ಗುಂಪಿನಿಂದ ಈ ಒಂದು ಘಟನೆ ನಡೆದಿದೆ। ಆ ಒಂದು ಜೋಡಿ ಮೇಲೆ ಅವರು ಒಂದು ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ। ID ಮತ್ತು ವಿಳಾಸವನ್ನು ಕೇಳಿದ್ದಾರೆ। ಈ ಒಂದು ವಿಡಿಯೋ ವೈರಲ್ ಆಗಿದ್ದು, ಯುವಕ ಶಿವಮೊಗ್ಗ ಮೂಲದವನಾಗಿದ್ದು ವಿದ್ಯಾರ್ಥಿನಿ ಉಡುಪಿ ಮೂಲದವಳು ಎಂದು ತಿಳಿದು ಬಂದಿದೆ। பொண்ணு போயில